ಬೆಳಗ್ಗೆ ಅವಸರದಲ್ಲಿರುವಾಗ ದಿಢೀರಾಗಿ ಫಟಾಫಟಾಗಿ ತುಂಬ ರುಚಿಯಾಗಿರುವಂತಹ ತುಂಬ ಆರೋಗ್ಯಕರವಾಗಿರುವಂಥ ತಿಂಡಿಯನ್ನು ಅಥವಾ ಬ್ರೇಕ್ಫಾಸ್ಟನ್ನು ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ಇನ್ನೊಂದು ಸೂಪರ್ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಇದು ನಮ್ಮ ಮಂಗಳೂರು ಕಡೆಗಳಲ್ಲಿ ಮಾಡುವಂಥ ಒಂದು ಸಾಂಪ್ರದಾಯಿಕವಾಗಿರುವಂಥ ತಿಂಡಿ. ತುಂಬ ಸಿಂಪಲ್ ಆಗಿರುವಂಥ ತಿಂಡಿ ಇದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಆರೋಗ್ಯಕರವಾಗಿ ಕೂಡ ಇರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಇದೊಂದು ನಮ್ಮ ಮಂಗಳೂರು ಕಡೆಗಳಲ್ಲಿ ಬ್ರೇಕ್ಫಾಸ್ಟ್ಗೆ ಮಾಡುವಂತಹ ತುಂಬ ಸುಲಭವಾಗಿರುವಂತಹ ತಿಂಡಿ. ಇದಕ್ಕೆ ಪುಂಡಿ ಅಂತ ಕರಿತೀವಿ. ಇದನ್ನ ಮಾಡೋದಕ್ಕೆ ನಮಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಬರೀ ಅಕ್ಕಿ ಮತ್ತು ಸ್ವಲ್ಪ ಕಾಯಿ ತುರಿ ಇದ್ದರೆ ಸಾಕಾಗುತ್ತೆ. ನೀವು ದೋಸೆ ರೈಸ್, ಇಡ್ಲಿ ರೈಸ್ ಅಥವಾ ಬೆಳ್ತಿಗೆ ಅಕ್ಕಿ ಅಥವಾ ರೇಷನ್ ರೈಸನ್ನು ತಗೋಬೋದು. ಇದು ನಾನು ಆ್ಯಕ್ಚುಲಾಗಿ ಊರಿಂದ ತರಿಸಿದಂಥ ರೇಷನ್ ರೈಸಿಂದ ಮಾಡ್ತಾಯಿದ್ದೇನೆ. ಇದು ತುಂಬ ಅಂತಂದರೆ ಈ ರೈಸಲ್ಲಿ ಮಾಡಿದರೆ ತುಂಬ ಸಾಫ್ಟಾಗಿ ಬರುತ್ತೆ. ನಾನು ಬೆಳಗ್ಗೆಗೆ ತಿಂಡಿ ಮಾಡಬೇಕು ಅಂತಂದರೆ ಹಿಂದಿನ ದಿನ ರಾತ್ರಿ 2 ಲೋಟದಷ್ಟು ರೈಸನ್ನು ನೀರಲ್ಲಿ ಹಾಕಿಬಿಟ್ಟು ಬೆಳಗ್ಗೆ ತೊಳ್ಕೊಂಡು ಅದನ್ನ ನಾವು ರುಬ್ಬೋದಕ್ಕೆ ಹಾಕಬೇಕು. ಗ್ರೈಂಡರಲ್ಲಾದರೂ ಸರಿ, ಮಿಕ್ಸಿಯಲ್ಲಾದರೂ ಸರಿ. ನೀವು ರುಬ್ಬೋ ಟೈಮಲ್ಲಿ ಏನು ಅಂತಂದರೆ ಸ್ವಲ್ಪ ಕಾಯಿ ತುರಿಯನ್ನು ಆ್ಯಡ್ ಮಾಡಬೇಕು. ಇದರಿಂದ ಏನು ಅಂತಂದರೆ ಒಂದು ತುಂಬ ರುಚಿ ಬರುತ್ತೆ, ಇನ್ನೊಂದು ಏನು ಅಂತಂದರೆ ತುಂಬ ಸಾಫ್ಟಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. 2 ಲೋಟದಷ್ಟು ರೈಸನ್ನು ಹಾಕಿದರೆ ರುಬ್ಬುವಾಗ ಒಂದು ಅರ್ಧ ಲೋಟದಷ್ಟು ಅಥವಾ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕಿ ನೋಡಿ ಈ ಹದಕ್ಕೆ ರುಬ್ಕೋಬೇಕು. ತುಂಬ ನುಣ್ಣಗೆ ದೋಸೆ ಹಿಟ್ಟಿನ ಥರ ಮಾಡ್ಕೋಬಾರ್ದು, ಅಥವಾ ತುಂಬ ಗಟ್ಟಿ ಕೂಡ ಇರಬಾರ್ದು. ಈ ಹದಕ್ಕೆ ಬಂದರೆ ಸಾಕು. ಬಟ್ ಇದರಿಂದ ನಾವು ಕಡುಬು ಥರ ರೌಂಡಾಗಿ ಮಾಡ್ಕೋಬೇಕು. ಬಟ್ ಇದು ತೆಳ್ಳಗಿರೋದ್ರಿಂದ ಈ ಹಿಟ್ಟನ್ನು ನಾವು ಹದ ಮಾಡ್ಕೋಬೇಕಾಗುತ್ತೆ. ಹದ ಮಾಡ್ಕೋಬೇಕು ಅಂತಂದರೆ ನಾವದನ್ನ ಸ್ವಲ್ಪ ಕಾಯಿಸ್ಕೊಳ್ಬೇಕಾಗುತ್ತೆ. ಮೊದಲಿಗೆ ಸ್ಟವ್ ಮೇಲೆ ಬಾಣಲೆ ಇಟ್ಟು ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿಬಿಟ್ಟು ಒಂದು ಸ್ವಲ್ಪ ಸಾಸಿವೆನ ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳಿ. ಅದಾದ ನಂತರ ಈ ಹಿಟ್ಟನ್ನು ನಾವು ರೆಡಿ ಮಾಡಿಟ್ಟಿರುವಂತಹ ಹಿಟ್ಟನ್ನು ಹಾಕಿಬಿಟ್ಟು ಮೀಡಿಯಮ್ ಉರಿ ಇಟ್ಕೊಂಡು ಒಂದು ಸ್ವಲ್ಪ ನಾವು ಅದನ್ನ ಹದ ಮಾಡ್ತಾ ಬರಬೇಕು. ಬಿಸಿ ತಾಗ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ ಈ ಹಿಟ್ಟು ಹದ ಆಗುತ್ತಾ ಹೋಗುತ್ತೆ. ಅಂದರೆ ಸ್ವಲ್ಪ ನಮಗೆ ಆ ಕಡುಬು ಮಾಡಲಿಕ್ಕೆ ಕರೆಕ್ಟಾಗಿ ಹಿಟ್ಟು ರೆಡಿ ಆಗುತ್ತೆ. ನೋಡಿ ಈ ಹದಕ್ಕೆ ಬಂದ ನಂತರ ಸ್ಟವನ್ನು ಬಂದ್ ಮಾಡಿ ಸ್ವಲ್ಪ ಕೆಳಗಡೆ ಇಳಿಸ್ಬಿಟ್ಟು ಏನು ಅಂತಂದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ಬೋದು, ತುಂಬ ಬೇಡ. ಹಿಟ್ಟನ್ನು ಹದ ಮಾಡ್ಕೊಳ್ಳೋವಾಗ ತುಂಬ ಗಟ್ಟಿಯಾಗಿ ಮಾಡ್ಕೋಬೇಡಿ, ಯಾಕಂತಂದರೆ ಕಡುಬು ತುಂಬ ಗಟ್ಟಿಯಾಗಿ ಬರುತ್ತೆ. ಸ್ವಲ್ಪ ನಮಗೆ ಉಂಡೆ ಮಾಡಲಿಕ್ಕೆ ಹದಕ್ಕೆ ಬಂದರೆ ಸಾಕು. ಕೈಗೆ ಎಣ್ಣೆ ಸವರ್ಕೊಂಡು ಹಿಟ್ಟು ಸ್ವಲ್ಪ ಬಿಸಿಯಾಗಿರುವಾಗಲೇ ನಾವು ಇದನ್ನ ನೀಟಾಗಿ ಈ ಥರ ರೌಂಡಾಗಿ ಉಂಡೆ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಹೀಗೆ ಎಲ್ಲದನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಅಷ್ಟೊತ್ತಿಗೆ ನಾವು ಏನು ಮಾಡಬೇಕು ಅಂತಂದರೆ ಸ್ಟೀಮರ್ ಇರುತ್ತಲ್ವ, ಅದರಲ್ಲಿ ನೀರನ್ನು ಕಾಯಿಸ್ಬಿಟ್ಟು ಸ್ಟೀಮ್ಗೆ ರೆಡಿ ಮಾಡ್ಕೋಬೇಕು. ಆ್ಯಕ್ಚುಲಾಗಿ ಇದು ಊರಲ್ಲಿ ತೊಂದರದ ಕರ ಅಂತ ಹೇಳ್ತಾರೆ. ಇದನ್ನ ಈ ಥರ ತಿಂಡಿ ಮಾಡೋದಕ್ಕೆ ನಾವು ಇದನ್ನ ಬಳಸ್ತೀವಿ. ಇಲ್ಲದಿದ್ದರೆ ಇಡ್ಲಿ ಮಾಡುವಂಥ ಕುಕ್ಕರಲ್ಲಿ ನೀರು ಹಾಕಿಬಿಟ್ಟು ತಟ್ಟೆ ಇಟ್ಬಿಟ್ಟು ಅದರ ಮೇಲೆ ಬೇಕಾದರೂ ನಾವು ಈ ಉಂಡೆಗಳನ್ನು ಇಟ್ಟು ಅಥವಾ ಈ ಕಡುಬನ್ನು ಇಟ್ಟು ಬೇಯಿಸ್ಬೋದು. ನೀರೊಂದು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು, ಯಾಕಂತಂದರೆ ಈ ಕಡುಬು ಬೇಯಲಿಕ್ಕೆ ನಮಗೆ 15ರಿಂದ 20 ನಿಮಿಷ ಬೇಕಾಗುತ್ತೆ. ಅದರಿಂದ ಅಷ್ಟೊತ್ತು ಸ್ಟೀಮ್ ಆಗಬೇಕಿದ್ರೆ ನೀರು ಜಾಸ್ತಿ ಇರಬೇಕಾಗುತ್ತೆ. ಸೊ ಒಂದು 15ರಿಂದ 20 ನಿಮಿಷ ಆದ ನಂತರ ನಾನಿದನ್ನ ಇಳಿಸ್ತಾ ಇದ್ದೇನೆ. ಪರ್ಫೆಕ್ಟ್ ಆಗಿರುವಂಥ ತುಂಬಾ ಸೂಪರ್ ಆಗಿರುವಂತಹ ಪುಂಡಿ ಮತ್ತು ಚಟ್ನಿ ರೆಡಿ ಆಗಿದೆ. ಇದಕ್ಕೆ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಸರಿ ಈ ವಿಡಿಯೋದಲ್ಲಿ ನಾನು ಕಾಯಿ ಚಟ್ನಿ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತೀನಿ, ಅಥವಾ ನನ್ನ ಚಾನೆಲಲ್ಲಿ ನೀವು ಸರ್ಚ್ ಮಾಡ್ಬೋದು. ಕಾಯಿ ಚಟ್ನಿ ಮಾಡುವಂತಹ ವಿಧಾನ ಇದೆ ನೋಡಿ. ಸೂಪರ್ ಆಗಿರುವಂಥ ಪುಂಡಿ ಚಟ್ನಿ ರೆಡಿ ಆಗಿದೆ. ದಿಢೀರಾಗಿ ಎಷ್ಟು ಫಾಸ್ಟಾಗಿ ಈ ತಿಂಡಿಯನ್ನು ನಾವು ಮಾಡ್ಕೊಂಡ್ವಿ ಅಂತ ನೀವೇ ನೋಡಿದ್ರಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.